సొల్మెలు నమ్మకుడ్ల తొడు వార్తలు ముఖ్యాంశాలు. ದೇಶವು ಕಡೀರ್ತ ಸರ್ತಿ ಆದಿವಾಸಿ ಬುಡಕಟ್ಟು ಸಮುದಾಯದ ಪೊಂಜುವು ರಾಷ್ಟ್ರಪತಿ. ಜುಲೈ 25ಕ್ಕೆ ದ್ರೌಪದಿ ಮುರ್ಮು ಅಧಿಕಾರ. ಕುಡ್ಲಡ ವಿಜಯೋತ್ಸವ. ಬೆಳ್ಳಾರೆಡೆ ದುಷ್ಕರ್ಮಿಲೆಡೆದು ಜೀವ ಕಳವನ್ನ ಜವನಿ ಮಸೂದ್ನ ಕುಟುಂಬಕ್ಕೂ ಸರ್ಕಾರ ಪರಿಹಾರ ಕೊರೆಯಲು ಒತ್ತಾಯ. ಆರೋಪಿನ ಮಿತ್ ಕಠಿಣ ಕ್ರಮ ದೆತನೋಡು ಆಸ್ಪತ್ರೆದ ಎದುರು ಸಮುದಾಯದ ಪ್ರತಿಭಟನೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು 11 ಸೋನಿಯಾ ಗಾಂಧಿ ರಾಹುಲ್ ಗಾಂಧಿರನ್ನು ಇಡಿ ವಿಚಾರಣೆ ಮಲ್ಪನವು ಕೇಂದ್ರ ಸರ್ಕಾರದ ಪಗೆತ ರಾಜಕಾರಣ. ಕುಡ್ಲಬೊಕ್ಕ ಬ್ರಹ್ಮಾವರಡು ಕಾಂಗ್ರೆಸ್ ಪ್ರತಿಭಟನೆ. ನೂದೆಡ್ದ ಮಿಕ್ಕದು ತುಳು ಕನ್ನಡ ನಾಟಕ ಬರೆದು ನಿರ್ದೇಶನ ಮಲ್ತನ ತುಳುನಾಡ ಪೆರ್ಮೆ. 81 ವರ್ಷ ಪ್ರಾಯುಡು ಅಗತ್ನ ರತ್ನಾಕರ ರಾವ್ ಕಾವೂರು ನನ್ನ ಒಂಜಿನೆಂಪು. ವಾರ್ತೆ ವಿವರ. ಭಾರತ ದೇಶದ 15ನೇ ರಾಷ್ಟ್ರಪತಿ ಪಟ್ಟಗೂ ನಡತಿನ ಓಟುಡು ಬಿಜೆಪಿ ದುಂಬಾಳಿತದ ಎನ್ಡಿಎ ಕೂಟದ ದ್ರೌಪದಿ ಮುರ್ಮು ಗೆದ್ದಿದ್ದೇರು. ದ್ರೌಪದಿ ಮುರ್ಮು ಜಾರ್ಖಂಡ್ ರಾಜ್ಯದ ದುಂಬುದ ರಾಜ್ಯಪಾಲರಿಲಾದುಲ್ಲೇರು. ಒಡಿಶಾ ರಾಜ್ಯದ ರಾದುಪನ ಮುರ್ಮು ದೇಶದ ಕಡೀರ್ದ ಬುಡಕಟ್ಟು ಸಮುದಾಯದ ರಾಷ್ಟ್ರಪತಿ ಆಯರಲ್ಲೇರು. ಭಾರತ ದೇಶದ 15ನೇ ರಾಷ್ಟ್ರಪತಿ ಪಟ್ಟಗೂ ನಡತಿನ ಓಟುಡು ಬಿಜೆಪಿ ದುಂಬಾಳಿತದ ಎನ್ಡಿಎ ಕೂಟದ ದ್ರೌಪದಿ ಮುರ್ಮು ಗೆದ್ದಿದ್ದೇರು. ಎದುರು ಪಕ್ಷಲಿಡಿದು ಓಟು ಗುಂತಿತ್ತಿನ ಯಶವಂತ ಸಿನ್ನಿರೆನ ಅರಸೋಪಾದಿರು. ದ್ರೌಪದಿ ಮುರ್ಮು ಜಾರ್ಖಂಡ್ ರಾಜ್ಯದ ದುಂಬುದ ರಾಜ್ಯಪಾಲರಿಲಾದುಲ್ಲೇರು. ಒಡಿಶಾ ರಾಜ್ಯದ ರಾದುಪುನ ಮುರ್ಮು ದೇಶದ ಕಡೀರ್ದ ಬುಡಕಟ್ಟು ಸಮುದಾಯದ ರಾಷ್ಟ್ರಪತಿ ಆಯರುಲ್ಲೇರು. ಆತ ಎತ್ತು ದೇಶದ 2ನೇ ಪೊಂಜುವು ರಾಷ್ಟ್ರಪತಿಯಿಂದ ಆಪೇರು. ಕಡೀರ್ದ ಪೊಂಜುವು ರಾಷ್ಟ್ರಪತಿಯಾದ ಕಾಂಗ್ರೆಸ್ ದುಂಬಾಳಿತದ ಯುಪಿಎ ಕೂಟದ ಪ್ರತಿಭಾ ಪಾಟೀಲ್ ಸೇವೆ ಸಂದಾದಿತ್ತೇರು. ಇತದ ರಾಷ್ಟ್ರಪತಿ ರಾಮನಾಥ ಕೋವಿಂದಿರ್ನ ಅಧಿಕಾರ ಜುಲೈ 24 ಮುಗಿದು 25 ಸೋಮವಾರ ಹೊಸ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಧಿಕಾರ ದೆತೊನ್ಮೇರು. ಜುಲೈ 18 ಓಟು ನಡೆದಿತ್ತಲು 771 ಸಂಸದರು ಬೊಕ್ಕ 4025 ಶಾಸಕರು ಸಂಸತ್ತರು ಬೊಕ್ಕ ಅವ್ವವು ರಾಜ್ಯುಲಿನ ವಿಧಾನಸಭೆಟು ಓಟು ಪಾಡ್ದಿರು. ಶೇಕಡ 98.9 ತಾತು ಓಟು ಬೂರ್ದುಂಡು. ಸುಳ್ಳಿ ತಾಲೂಕುದ ಬೆಳ್ಳಾರೆಡು ದುಷ್ಕರ್ಮಿಲೆಡೆದು ಜೀವ ಕಳವನ್ನ ಜವನೆ ಮಸೂದ್ನ ಕುಟುಂಬಗೂ ರಾಜ್ಯ ಸರ್ಕಾರದ್ದು ಪರಿಹಾರ ಒದಗಾವಡು. ಆರೋಪಿನ ಮಿತ್ ಕಠಿಣ ಕ್ರಮ ದೆತನೋಡು ಒಂದು ಒತ್ತಾಯ ಮಲ್ತದ ಗುರುವಾರ ಕುಳ್ಳಡು ಮಸೂದ್ ಇತ್ತಿನ ಆಸ್ಪತ್ರೆ ಎದುರು ಸಮುದಾಯದ ಭಾರಿ ಪ್ರತಿಭಟನೆ ನಡಪಾದಿತ್ತೇರು. ಪರಿಹಾರದ ಬಗೆಟ್ ಸರ್ಕಾರವು ಶಿಫಾರಸು ಮಲ್ಪುಣೊಂದು ಜಿಲ್ಲಾಧಿಕಾರಿ ಪಂತೇರು. ಸುಳ್ಳಿ ತಾಲೂಕುದ ಬೆಳ್ಳಾರೆಡು ದುಷ್ಕರ್ಮಿಲೆಡೆದು ಜೀವ ಕಳವನ್ನ ಜವನೆ ಮಸೂದ್ನ ಕುಟುಂಬಗೂ ರಾಜ್ಯ ಸರ್ಕಾರದ್ದು ಪರಿಹಾರ ಒದಗಾವನ ಬಗೆಟ್ ಪಾತರೆ ಪಂಡನ ಜಿಲ್ಲಾಧಿಕಾರಿ ಡಾ ಕೆ.ವಿ. ರಾಜೇಂದ್ರ ಆರೋಪಿನ ಮಿತ್ ಕಠಿಣ ಕ್ರಮ ದೆತೊಂದು ಪಂಡಿರು. ಜುಲೈ 14 ಎಣ್ಮ ಜನತ ಕೂಟ ಬಲವಾದ ಪಿಟ್ಟುಪಾಡು ನಡೆದವರ ಜೀವ ಬುಡುಪುನಂಚೆತ್ತಿನ ಮಸೂದ್ನ ಕುಡ್ಲ ಪಡಿಲ್ದ ಖಾಸಗಿ ಆಸ್ಪತ್ರೆಗೆ ಪಾಡ್ದಿತ್ತೇರು. ಮಸೂದ್ ಗುರುವಾರ ಬೈಯಾಗ ತೀರ್ದಿರು. ಈ ಸುದ್ದಿಕೆಂದು ಸಮುದಾಯದ ನಾಯಕರು ಬೊಕ್ಕ ದೋಸ್ತಿಲು ಮಸೂದ್ನ ಕುಟುಂಬಗೂ ಸರ್ಕಾರ ಪರಿಹಾರ ಘೋಷಣೆ ಮಲ್ಪಡು ಆರೋಪಿಲೆಗೆ ಕಠಿಣ ಶಿಕ್ಷೆ ಕೊರಡು ಒಂದು ಒತ್ತಾಯ ಮಲ್ತದು ಆಸ್ಪತ್ರೆದ ಎದುರು ಪ್ರತಿಭಟನೆ ನಡಪಾಯರು. ಜಿಲ್ಲಾಧಿಕಾರಿ ಜಾಗೆಗೆ ಬರಡೊಂದು ಹಠಪತ್ತನಾಗ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಭೇಟಿ ಕೊಡ್ದು ಪ್ರತಿಭಟನೆಗಾರರಿಗೆ ಸಮಾಧಾನ ಮಲ್ಪನ ಪ್ರಯತ್ನ ಮಲ್ತೇರು. ಪ್ರತಿಭಟನೆ ಬೊಕ್ಕಲ ದುಂಬರಿನಾಗ ವಿಧಾನಸಭೆತ ಎದುರು ಪಕ್ಷ ಒತ್ತು ನಾಯಕಿ ಯುಟಿ ಖಾದರ್ ಜಿಲ್ಲಾಧಿಕಾರಿ ಪೊಲೀಸ್ ಮುಖ್ಯಸ್ಥರ ಫೋಂಡ್ ಪಾತಿರ್ದು ಮಸೂದ್ನ ಆಸ್ಪತ್ರೆದ ಮರ್ದದ ಖರ್ಚಿನ ಜಿಲ್ಲಾಡಳಿತ ದಿಂಜಾವುನ ಬೊಕ್ಕ ಪರಿಹಾರ ಒದಗಾಯರೆ ಸರ್ಕಾರವು ಶಿಫಾರಸು ಮಲ್ಪನ ಬಗೆಟ್ ಪಾತೆರ ಕೊರಿ ಬೊಕ್ಕ ಪ್ರತಿಭಟನೆ ಪಿರದಿತ್ತೇರು. ರಾತ್ರಿ 11 ಪುನಃ ಪರೀಕ್ಷೆ ಆದ ಬೆಳ್ಳಾರಿಗೆ ಮರಣ ಕೊನುದು ನಡುರಾತ್ರಿ 2 ಗಂಟೆಗೆ ಜಕರಿಯಾ ಜುಮ್ಮ ಪಳ್ಳಿದ ಮಸನೊಡು ಅಕೇರಿದ ವಿಧಿವಿಧಾನಗಳನ್ನು ಕರೆತದು ಪುನಃ ಕೌಂತೇರು. ಈ ಪೊರ್ತುಡು ಭಾರಿ ಜನ ಸೇರಿದಿತ್ತೇರು. ಕೇಂದ್ರದ ಬಿಜೆಪಿ ದುಂಬಾಳಿತದ ಸರ್ಕಾರ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಮಲ್ತೊಂದು ಎಐಸಿಸಿ ಗುರ್ಕಾರ್ದಿ ಸೋನಿಯಾ ಗಾಂಧಿ ಮಿತ್ ಪಗೆತ ರಾಜಕಾರಣ ಮಲ್ತೊಂದುಂಡೊಂದು ದೂರ್ದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಶುಕ್ರವಾರ ಕುಡ್ಲಡು ಪ್ರತಿಭಟನೆ ನಡಪಾಂಡು. ಕೇಂದ್ರದ ಬಿಜೆಪಿ ದುಂಬಾಳಿತದ ಸರ್ಕಾರ ಸಂವಿಧಾನಿಕ ಸಂಸ್ಥೆಯನ್ನು ದುರುಪಯೋಗ ಮಲ್ತೊಂದು ಎಐಸಿಸಿ ಗುರ್ಕಾರ್ದಿ ಸೋನಿಯಾ ಗಾಂಧಿ ಮಿತ್ ಪಗೆತ ರಾಜಕಾರಣ ಮಲ್ತೊಂದುಂಡು ದೂರ್ದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಶುಕ್ರವಾರ ಕುಡ್ಲಡು ಪ್ರತಿಭಟನೆ ನಡಪಾಂಡು. ಕುಡ್ಲದ ಹಂಪನಗಟ್ಟೆ ಕ್ಲಾಕ್ ಟವರ್ ಎದುರು ಮಾತೆಲ್ಲ ಒಟ್ಟು ಸೇರಿದು ಕೇಂದ್ರ ಸರ್ಕಾರದ ಮಿತ್ ಧಿಕ್ಕಾರ ಘೋಷಣೆ ಪಾಡಿಯರು. ಜಿಲ್ಲಾಧಿಕಾರಿ ಆಫೀಸ್ ಮುಟ್ಟ ಮೆರವಣಿಗೆ ಮಲ್ಪೆರೆತ್ತಿರು. ಅಂಡ ಐಕ್ಯ ಪೊಲೀಸರ ಅವಕಾಶ ಕೊಡ್ದಿಜ್ಜಾಂಡು. ಪೊಲೀಸರು ಬ್ಯಾರಿಕೇಡ್ ಪಾಡದು ಕಾಂಗ್ರೆಸ್ ನಾಯಕರಿನ ಕಾರ್ಯಕರ್ತರಿನ ತಡೆತದು ಬಂಧನ ಮಲ್ತದು ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಕೊನುದು ಅಲ್ಪ ಬಿಡುಗಡೆ ಮಲ್ತೇರು. ದುಂಬುದ ಮಂತ್ರಿ ಬೀರಮನತ್ರೈ, ದುಂಬುದ ಶಾಸಕರು ಶಕುಂತಲಾ ಶೆಟ್ಟಿ, ಜೆಆರ್ ಲೋಬೋ, ಮೊಯ್ದೀನ್ ಬಾವ, ಮಧು ಬಂಗಾರಪ್ಪ, ವಿಧಾನ ಪರಿಷತ್ ದುಂಬುದ ಸದಸ್ಯರು ಐವಂಡಿ ಸೋಜ, ನಾಯಕರಾಯನ ಮಮತಾ ಗಟ್ಟಿ, ವಿಶ್ವಾಸ್ ಕುಮಾರ್ ದಾಸ್, ಮಿಥುನ್ ರೈ ಪ್ರತಿಭಟನೆ ನಡೆಸಿದರು.
ಬಿಜೆಪಿ ಸರ್ಕಾರಕ್ಕೆ. ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಚುನಾವಣೆ ಸಂದರ್ಭದಲ್ಲಿ, ಚುನಾವಣೆ ಪೂರ್ವಕವಾಗಿ ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲದೆ ಇರ್ತಕ್ಕಂಥ ಕೇಸ್ಗಳೆಲ್ಲ ಹಾಕಿ ಎಲ್ಲ ರಾಜಕಾರಣಿಗಳು, ಅದು ಎಲ್ಲ ಪಕ್ಷದವರು, ಅದರಲ್ಲೂ ವಿಶೇಷವಾಗಿ ಈ ದೇಶಕ್ಕೆ ಏನು ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಒಂದು ಭವಿಷ್ಯಕ್ಕೆ ಈ ದೇಶಕ್ಕೆ ಜನರ ತೀರ್ಮಾನ ಏನು ಮಾಡಿದ್ದಾರೆ, ಇಲ್ಲ ಈ ರಾಜ್ಯಕ್ಕೆ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಅವಶ್ಯಕತೆ ಇದೆ. ಹಾಗೂ ಬಿಜೆಪಿಯ ದುರಾಡಳಿತ ಅವ್ರು ಏನು ಮಾಡೋಕ್ಕಾಗೋದಿಲ್ಲ. ಅವ್ರು ಇವತ್ತೇನಾದರೂ ಒಂದು ವಿರೋಧ ಪಕ್ಷದವ್ರನ್ನ ಬಂಧಿಸಬೇಕು ಅಂತ ಹೇಳಿದ್ರೆ ಅವ್ರದಲ್ಲಿ ಇರ್ತಕ್ಕಂಥ ಇಡಿ ಇರ್ಬೋದು, ಐಟಿ ಇರ್ಬೋದು, ಸಿಬಿಐ ಇರ್ಬೋದು, ಇದನ್ನೆಲ್ಲ ದುರ್ಬಳಕೆ ಮಾಡಿ ವಿರೋಧ ಪಕ್ಷದವ್ರನ್ನ ಮಣಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಏನು ಮಾಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಸ್ವತಂತ್ರ ಬಂದ ಮೇಲೆ ಇವತ್ತವರೆಗೂ ಕೂಡ ನ್ಯಾಯಬದ್ಧವಾಗಿ ನಡೀತಕ್ಕಂಥ ಈ ಏಜೆನ್ಸಿಯನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡತಕ್ಕಂಥ ಈ ಬಿಜೆಪಿಯನ್ನ ನಾವು ಸಂಪೂರ್ಣವಾಗಿ ಖಂಡನೆ ಮಾಡಬೇಕಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ ಸಾರ್ವಜನಿಕ ರಂಗದ ಪ್ರತಿಷ್ಠಿತ ಪೆದ್ದಾವನ ಆಸ್ಪತ್ರೆ, ಕುಡ್ಲದ ಲೇಡಿ ಗೋಶನ್ ಸರ್ಕಾರಿ ಆಸ್ಪತ್ರೆಗೆ ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರತಿಷ್ಠಿತ ಲಕ್ಷ್ಯ ಪ್ರಮಾಣದೋಲೆ ಕೊಡ್ತುಂಡು. ಲಕ್ಷ್ಯ ಪ್ರಮಾಣದೋಲೆದೆ ತೊನ್ನ ರಾಜ್ಯದ ಐನ ಆಸ್ಪತ್ರೆ ಲೇಡಿ ಗೋಶನ್ ಆಸ್ಪತ್ರೆ ಒಂಜಾದುಂಡು. ದಕ್ಷಿಣ ಕನ್ನಡ ಜಿಲ್ಲೆ ಸಾರ್ವಜನಿಕ ರಂಗದ ಪ್ರತಿಷ್ಠಿತ ಪೆದ್ದಾವನ ಆಸ್ಪತ್ರೆ, ಕುಡ್ಲದ ಲೇಡಿ ಗೋಶನ್ ಸರ್ಕಾರಿ ಆಸ್ಪತ್ರೆಗೆ ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರತಿಷ್ಠಿತ ಲಕ್ಷ್ಯ ಪ್ರಮಾಣದೋಲೆ ಕೊಡ್ತುಂಡು. ಲೇಡಿ ಗೋಶನ್ ಆಸ್ಪತ್ರೆದ ಲೇಬರ್ ರೂಮ್ ಬೊಕ್ಕ ಪೆದುಪವನ ಆಪರೇಷನ್ ಮರ್ದು ವಿಭಾಗಗಳು ತಿಕ್ಕುನ ಭಾರಿ ಎಡ್ಡೆ ಗುಣಮಟ್ಟದ ಆರೋಗ್ಯ ಸೇವಾ ಸೌಕರ್ಯಗಳನ್ನು ಲೆಕ್ಕೋಗದಿತೊಂದು ಆಸ್ಪತ್ರೆನಿ ಪ್ರಮಾಣದೋಲೆಗೆ ಅಜತದಂಡು. ಲಕ್ಷ್ಯ ಪ್ರಮಾಣದೋಲೆದೆ ತೊನ್ನ ರಾಜ್ಯದ ಐನ ಆಸ್ಪತ್ರೆಲೆಡು ಲೇಡಿ ಗೋಶನ್ ಆಸ್ಪತ್ರೆ ಒಂಜಾದುಂಡು. ಕಾರಣ ಮೇ 23-24 ಕೇಂದ್ರ ಆರೋಗ್ಯ ಇಲಾಖೆದ ಎಡಿನ ತೆರಿನಕಲಿನ ಕೂಟ ಆಸ್ಪತ್ರೆಗೆ ಬತ್ತದು ಆಸ್ಪತ್ರೆಡು ತಿಕ್ಕುನ ಮಾತಾ ಸೇವಾ ಸವಲತ್ತು ಬಗೆಟ್ ತಿಳಿಯೊಂದುಂಡು. ಲೇಬರ್ ರೂಮ್ ಸೌಕರ್ಯಲಗೂ ನೂದೆಟ್ಟು ಸೊನ್ಪ ಮಾರ್ಕ್, ಪೆದುಪವನ ಆಪರೇಷನ್ ಘಟಕಗೂ ಸೊನ್ಪ 3 ಮಾರ್ಕ್ ಪಾಡ್ದೇರು. ರಡ್ಡು ವಿಭಾಗಗಳ ಪ್ರಮಾಣದೋಲೆ ತಿಕ್ಕದಂಡು. ಕುಡ್ಲದ ಈ ಲೇಡಿ ಗೋಶನ್ ಆಸ್ಪತ್ರೆಗೆ ದಕ್ಷಿಣ ಕನ್ನಡ, ಉಡುಪು, ಶಿವಮೊಗ್ಗ, ಚಿಕ್ಕಮಗಳೂರು, ಕಾಸರಗೋಡು ಇಂಚ ಬೇತೆ ಬೇತೆ ಜಿಲ್ಲೆಲಿಡ್ದು ಸೀಕದ ಪೊಂಜಿನಕ್ಲು ಬೊಕ್ಕ ಬಂಜಿನಕ್ಲು ಮರ್ದಗ್ ಬೊಕ್ಕ ಪೆದ್ದೇರೆ ಬರಂದುಲ್ಲೇರು. ತಿಂಗೊಳಗೂ 450 ಮುಟ್ಟ ಪೊಂಜೋಳು ಈ ಆಸ್ಪತ್ರೆಡು ಪೆದ್ವೇರು. ಹಿರಿಯ ನಾಟಕ ಬರಿಪುನಾರು, ನಿರ್ದೇಶಕರು, ವಜ್ರನೇತ್ರ ಪತ್ರಿಕೆ ಸಂಪಾದಕರು ರತ್ನಾಕರ್ ರಾವ್ ಕಾವೂರು ಶುಕ್ರವಾರ ಕಾವೂರ್ದ ಅರಣ ಇಲ್ಲಡು ತೀರಿಯರು. ಅರೆ 81 ವರ್ಷ ಪ್ರಾಯ ದಂಗದಿತ್ತಂಡು. ನೂದಿಡ್ಲ ಹೆಚ್ಚ ನಾಟಕಲಿನ ಬರೆತನ ಕಾವೂರು ರಡ್ಡು ತುಳುಸಿನ ಮೊಡ್ಲ ಪಾಲ್ದಿತೊನ್ನ ಪೆರ್ಮೆಗ್ ಸಂದದಿರು. ಹಿರಿಯ ನಾಟಕ ಬರೆಪುನಾರು, ನಿರ್ದೇಶಕರು, ವಜ್ರನೇತ್ರ ಪತ್ರಿಕೆದ ಸಂಪಾದಕರು ರತ್ನಾಕರ್ ರಾವ್ ಕಾವೂರು 81 ವರ್ಷ ಪ್ರಾಯಡು ಶುಕ್ರವಾರ ಕಾವೂರ್ದ ಅರಣ ಇಲ್ಲಡು ತೀರಿಯರು. ಸಾಮಾಜಿಕ, ಪೌರಾಣಿಕ, ಆಧ್ಯಾತ್ಮಿಕ, ಐತಿಹಾಸಿಕ ಬೊಕ್ಕ ಹೊಸ ನಮೂನೆದ ಇಂಚ ಐನ ಬಗೆತ ನಾಟಕಲಿನ ಬರೆದು ಮಲ್ಲ ಸಾಧನೆ ಮಲ್ತದ್ನ ರತ್ನಾಕರ್ ರಾವ್ ಕಾವೂರು ವಜ್ರನೇತ್ರ ಕನ್ನಡ ಪತ್ರಿಕೆ ನಡಪಾವೊಂದು ಅಜಿಪ್ಪ ವರ್ಷ ಸಾಹಿತ್ಯ ಸರಸ್ವತಿನ ಸೇವೆ ಮಲ್ತದಿರು. ನಾಟಕ ಕಲಾ ರತ್ನ ಬಿರುದು ಪಡೆಯಿನ ಕಾವೂರು ಅಮ್ಮ ಕಟೀಲಮ್ಮ, ತಬುರನ ತಿಲಿಕೆ, ಹಸಿರು ಹೆಣ್ಣು, ಮಹಾತ್ಮ, ಸಾಮ್ರಾಟ್ ಸಂಕಣ್ಣ, ಶ್ರೀ ಗುರು ರಾಘವೇಂದ್ರ, ನಲದಮಯಂತಿ, ಅಮರನಾರಿ ಅಬ್ಬಕ್ಕ, ಕನಕನ ಕೃಷ್ಣ, ಕತ್ತಿಪತ್ತಿ ಕಲ್ಯಾಣಪ್ಪೆ, ಪ್ರಚಂಡ ಪರಶುರಾಮ, ಸ್ವಾಮಿ ಶರಣಮಯ್ಯಪ್ಪ, ರಾಷ್ಟ್ರವೀರ ರಾಣಪ್ರತಾಪ, ಭೂತಾರ ಪಾಂಡ್ಯೆ, ಮಿನಿಸ್ಟರ್ ಮುಂಡಪ್ಪಣ್ಣೆ, ಯಮೆ ತೆಲಿಪುವೆ, ಅಬ್ಬರದ ಆದಿಶಕ್ತಿ, ಕಾರ್ಣಿಕದ ಕೋಟಿ ಚೆನ್ನಯ್ಯ, ತುಳುನಾಡ ಸಿರಿ ನಾಗಬ್ರಹ್ಮೆ, ಮಹಾವೀರ ಮಾರುತಿ, ಪೊಣ್ಣ ಮನಸ್ಸು ಬಂಗಾರ ಇಂಚ ನೂದಿಡ್ಲ ಹೆಚ್ಚ ತುಳು ಕನ್ನಡ ನಾಟಕ ಬರೆತಿರು. ಪೊಲೀಸ್ ಪತ್ನಿ ಬೊಕ ಕೆಂಪು ಹೆಣ್ಣು ಕಾದಂಬರಿ ಬರೆತಿನ ರತ್ನಾಕರ್ ರಾವ್ ಕಾವೂರು ನ್ಯಾಯಗಾದು ಎನ್ನ ಬದುಕು ಬೊಕ ಬಂಗಾರ ಪಟ್ಲೇರು ತುಳು ಸಿನಿಮೊಡ್ಲ ಪಾಲ್ದೆ ತೊಂದಿರು. ಆಲ್ಟುಕಾರ್ಡು ಒಟ್ರಾಸಿ ಕೈಕಂಜಿರಿನ ದಿಂಜಾದು ಸಾಗುವಂದು ಪುನಗ ಹಿಂದೂ ಪರ ಸಂಘಟನೆದ ಕಾರ್ಯಕರ್ತರು ತಡೆತದು ಒಂತೈನ ಸಂಗತಿ ವಿಟ್ಲದ ಕೋಡಂದೂರು ಮಾರ್ಗೋಡು ಶುಕ್ರವಾರ ಕಾಂಡೆ ನಡತದಂಡು. ವಿಟ್ಲ ಪೊಲೀಸರು ಜಾಗೆಗೆ ಬತ್ತದು ಕಾರಣ ಸ್ವಾಧೀನೋಗ್ದೆ ತೊಂದಿರು ಆರೋಪಿಲು ಪದ್ರಾಡಾತಿರು. ಆಲ್ಟುಕಾರ್ಡು ಒಟ್ರಾಸಿ ಕೈಕಂಜಿರಿನ ದಿಂಜಾದು ಸಾಗುವಂದು ಪುನಗ ಹಿಂದೂ ಪರ ಸಂಘಟನೆದ ಕಾರ್ಯಕರ್ತರು ತಡೆತದು ಒಂತೈನ ಸಂಗತಿ ವಿಟ್ಲದ ಕೋಡಂದೂರು ಮಾರ್ಗೋಡು ಶುಕ್ರವಾರ ಕಾಂಡೆ ನಡತದಂಡು. ಕೈಕಂಜಿರಿನ ಸಾಗವೇರಿಂದ ನಿಘಂಟದ ಮಾಹಿತಿ ತಿಕ್ಕನ ಹಿಂದೂ ಸಂಘಟನೆದ ಕಾರ್ಯಕರ್ತರು ಕೋಡಂದೂರುಡು ಗಾಡಿ ತಡೆ ಪುನಗ ಆರೋಪಿಲು ಕಾರ್ ಬುಡ್ದು ಪದ್ರಾಡಾತಿರು. ಕಾರದ ಕನ್ನಡಿ ಪುಡತದ ತೂನಗ ಪೆತ್ತುಲಗಿ ಹಿಂಸೆ ಆಪನಂಚ ರಡ್ಡು ಪೆತ್ತುರಿನ ಕಟ್ಟದು ಪಾಡ್ದಿತ್ತಿರು. ವಿಟ್ಲ ಪೊಲೀಸರು ಜಾಗೆಗೆ ಬತ್ತದ ಕಾರಣ ಸ್ವಾಧೀನವುದೆ ತುಂದಿರು. ಕೂಡಲ ಖಾಸಗಿ ಕಾಲೇಜು ಬರೋ ಕಲ್ಪನಾ ಕೂಟ ಒಂಜಿ ಬರೋ ಕಲ್ಪನಾ ಪೊಣ್ಣುಲಿನ ಒಟ್ಟುಗು ಬೊಡ್ಚಾಂದಿ ರೀತಿ ನಡತೊನ್ನ ಮಾತ್ರಾತ್ ಅವಿನ ವಿಡಿಯೋ ಮಲ್ತದು ಸಾಮಾಜಿಕ ಜಾಲತಾಣಗೂ ಪಾಡ್ನ ಕೇಸಿಗೆ ಸಂಬಂಧ ಇರುವಿರಿನ ಕುಡ್ಲ ನಗರ ಪೊಲೀಸರು ಪತ್ತದೇರು.
ಕುಡ್ಲದ ಖಾಸಗಿ ಕಾಲೇಜು ಬರವು ಕಲ್ಪನಾ ಕೂಟ ಒಂಜಿ ಬರವು ಕಲ್ಪನಾ ಪುಣ್ಣುಲಿನ ಒಟ್ಟುಗು ಬೊಡ್ಚಾಂದಿ ರೀತಿಯಲ್ಲಿ ನಡತೊನ್ನ ಮಾತ್ರ ಅವೇನು ವಿಡಿಯೋ ಮಲ್ತದು ಸಾಮಾಜಿಕ ಜಾಲತಾಣಗೂ ಪಾಡ್ನ ಕೇಸಿಗೆ ಸಂಬಂಧ ಇರುವಿರನು ಕುಡ್ಲ ನಗರ ಪೊಲೀಸರು ಪತ್ತದಿರು ಈ ಕಾರ್ಯಡು ಎಣ್ಮ ಜನ ಮಿತ್ತು ಫೋಕ್ಸೋ ಕಾಯ್ದರಿಟ್ಟು ಕೇಸ್ ಪಾಡ್ದಿತ್ತದು ಆರೋಪಿಲಿನ ನಾಡಪತ್ತುನ ಕಾರ್ಯ ದುಂಬರಿದಿಂಡು ಇತ್ತೆ ಆರೋಪಿನ ಒಂಜೊಂಜೆ ಚಲ್ಲ ಕೆಲಸ ಪಿದೈ ಬೂರುನುಂಡು ವಿಡಿಯೋ ಸುದ್ದಿ ಆವೊಂದುಪ್ಪುನಗನೆ ನಗರ ಪೊಲೀಸರು ಇರುವಿರು ಆರೋಪಿಲು ಬೊಕ್ಕ ಪೊಣ್ಣುಲಿನ ಸ್ಟೇಷನ್ಗೆ ಲೆಪುಡಾದ ವಿಚಾರಣೆ ನಡಪಾದೇರು ಆರೋಪಿಲೆಡು ಊರಿ ವಿಡಿಯೋ ಸುದ್ದಿ ಮಲ್ತನ ಎಂದು ತಿಳಿದು ಬೈದನು ಕೇಸಿಡ ಮಹತ್ವದ ಮಾಹಿತಿ ತಿಕ್ಕೊಂದುಪ್ಪುನದವರ ನಗರದ ಅಪರಾಧ ನಾಡಪತ್ತುನ ದಳ ತನಿಖೆ ಕೈಗೆತ್ತಿದರು ಕಾಂಗ್ರೆಸ್ ದ ಸ್ವರಬುಕ್ಕ ಶಕ್ತಿನ ಕುಂದಾಯರೆ ಉಪದ್ರ ಕುರುಪುನ ಹಾಳ ರಾಜಕಾರಣಗೂ ಬಿಜೆಪಿ ಜೈದಿನಿಂದ ರಾಜ್ಯ ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಪಂತೇರು ನ್ಯಾಷನಲ್ ಹೆರಾಲ್ಡ್ ಪೇಪರ್ ವಿಷಯಡು ಸೋನಿಯಾ ಗಾಂಧಿನ ವಿಚಾರಣೆ ಮಲ್ಪುನ ಕೇಂದ್ರ ಸರ್ಕಾರದ ನೀತಿಗೆ ಎದುರು ಬ್ರಹ್ಮಾವರಡು ಕಾಂಗ್ರೆಸ್ ನಡಪಾಯಿನ ಪ್ರತಿಭಟನೆಡು ಆರು ಪಾತೇರಿಯರು ನ್ಯಾಷನಲ್ ಹೆರಾಲ್ಡ್ ಪೇಪರ್ದ ವಿಷಯಡು ಕೇಂದ್ರ ಸರ್ಕಾರ ಸೋನಿಯಾ ಗಾಂಧಿ ಸೇರಿನಂಚ ನೆಹರು ಕುಟುಂಬಗೂ ಉಪದ್ರ ಕೊರೊಂದುಂಡು ಕಾಂಗ್ರೆಸ್ ದೇಶದೊರಮೆಡು ಪ್ರತಿಭಟನೆ ನಡಪಾವಂದಿತ್ತು ಒಡಿಪು ಜಿಲ್ಲೆಡ್ಲ ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ ನಡಪಾಂಡು ಬ್ರಹ್ಮಾವರಡು ನಡಪಾಯಿನ ಪ್ರತಿಭಟನೆಡು ಬ್ರಹ್ಮಾವರ ಹುಲಿ ಫ್ಯಾಮಿಲಿ ಇಂಗ್ರೇಜ್ ಹಿಡಿದು ಬಸ್ ಸ್ಟ್ಯಾಂಡ್ ಮುಟ್ಟ ಮೆರವಣಿಗೆ ನಡಪಾಯರು ದುಂಬುದ ಮಂತ್ರಿರ ಅಭಯ್ ಚಂದ್ರ ಜೈನ್ ವಿನಯ್ ಕುಮಾರ್ ಸೋರಕ್ಕೆ ರಾಜ್ಯ ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕಿ ಯುಟಿ ಖಾದರ್ ಇಂಚ ನಾಯಕರು ಪ್ರತಿಭಟನೆ ಪಾಲ್ದೆತೊಂಡಿರು ಯುಟಿ ಖಾದರ್ ಪಾತಿರದು ಬಿಜೆಪಿದ ಹಾಳು ರಾಜಕೀಯದ ಮಿತಿ ಇಂಕನ ಪ್ರತಿಭಟನೆ ಒಂದು ಒವ್ವೇ ಆಧಾರ ಇಜ್ಜಂದೆ ಇಡಿ ಪುದರ್ಡ್ ವಿಚಾರಣೆ ಮಲ್ತೊಂದುಲೇರು ರಾಹುಲ್ ಗಾಂಧಿನ 52 ಗಂಟೆ ವಿಚಾರಣೆ ಮಲ್ತದು ಮುಕ್ಲೆಗೆ ದಾಲ ತಿಕ್ಕದಜ್ಜಿ ಓಲು ತನಿಖೆ ಆವಡ ಅವಳು ತನಿಖೆ ಮಲ್ಪುಜಿರು ಕಾಂಗ್ರೆಸ್ ದ ಸ್ವರ ಬೊಕ್ಕ ಶಕ್ತಿನ ಕುಂದಾಯರ ಈ ರೀತಿ ಉಪದ್ರ ಕುರುಪನ ಹಾಳು ರಾಜಕಾರಣಗೂ ಬಿಜೆಪಿ ಜೈದಿನಿಂದ ಆರ ಏವ್ರ ತೋಜಾಯರು ಬಹುಶಃ ಇವತ್ತು ಇಡಿಯನ್ನು ತನಿಖೆ ಮಾಡುವಂಥದ್ದು ಕರೆಸಿ ಸುಮ್ಮನಿಲ್ಲದೆ ಚರ್ಚೆ ಮಾಡುವಂಥದ್ದು ರಾಹುಲ್ ಗಾಂಧೀಜಿಯವರನ್ನು ಕರೆದು 52 ಗಂಟೆ ಚರ್ಚೆ ಮಾಡಿ ಏನು ಕೂಡ ಇವರಿಗೆ ಸಿಕ್ಕಲಿಲ್ಲ ಯಾವುದೇ FIR ದಾಖಲಾಗಲಿಲ್ಲ ಯಾವುದೇ ಕೂಡ ರಿಟರ್ನ್ ಆದ ಒಂದು ಕಂಪ್ಲೇಂಟ್ ಸ್ಟೇಷನ್ ಅಲ್ಲಿ ಇವತ್ತಿಲ್ಲ ಅಲ್ಲಿ ಯಾವುದೇ FIR ಇಲ್ಲದೆ ರಾಹುಲ್ ಗಾಂಧೀಜಿಯನ್ನು ಕರೆದು 52 ಗಂಟೆ ಇವತ್ತು ಅವರು ತನಿಖೆ ಮಾಡ್ತಾರೆ ಅದೇ ನಮ್ಮ PSI ಅಲ್ಲಿ ಅಕ್ರಮವಾಗಿ ಇವತ್ತು ಕೇಸ್ ಆಗಿ ಯಾರು ಇವತ್ತು DGP ಆಗಿ ಒಂದು ಅಮೃತ್ ಕೋಲ್ ಅರೆಸ್ಟ್ ಮಾಡಿದಾಗ ಇವಾಗ 2 ಗಂಟೆಗಿಂತ ಜಾಸ್ತಿ ಇವರನ್ನು ಇವತ್ತು ಚರ್ಚೆ ಮಾಡುವುದಿಲ್ಲ ಎಲ್ಲಿ ಇವತ್ತು ಚರ್ಚೆ ತನಿಖೆ ಮಾಡಬೇಕಿತ್ತು ಅವರನ್ನು ಯಾವುದೇ ಇವತ್ತು ತನಿಖೆ ಇಲ್ಲದೆ ಯಾವುದೇ ಆಧಾರವಿಲ್ಲದೆ ಯಾವುದೇ ಒಂದು ಕೇಸ್ ಇಲ್ಲದೆ ಅವ್ರ ಮೇಲೆ ಬರೇ ಒಂದು ಕಿರುಕುಳ ಕೊಡಬೇಕು ಕಾಂಗ್ರೆಸ್ನ ಜನಸಾಮಾನ್ಯ ಶಕ್ತಿ ಮತ್ತು ಧ್ವನಿಯನ್ನು ಅಡಗಿಸಬೇಕೆಂಬ ಒಂದೇ ಉದ್ದೇಶದಿಂದ ಸಂವಿಧಾನಬದ್ಧ ಮತ್ತು ಅಧಿಕಾರವನ್ನು ದುರುಪಯೋಗ ಮಾಡುವ ಮೂಲಕ ಈ ರೀತಿಯ ಕೆಟ್ಟ ರಾಜ್ಯಕ್ಕೆ ವಿರುದ್ಧ ನಮ್ಮ ಇದು ಪ್ರತಿಭಟನೆ ಹೇಳಲಿಕ್ಕೆ ನಾವು ಇವತ್ತು ಬಯಸುವಂಥದ್ದು ಕುಗ್ರಾಮದಂಚ ಇತ್ತಿನ ಕುಡ್ಲದ ಸರಿಪಲ್ಲ ಕಣ್ಣಗುಡ್ಡೆ ನೂಜಿ ಪ್ರದೇಶ ಇತ್ತೆ ಮಾತಾನಮ್ಮನಿಡು ಅಭಿವೃದ್ಧಿ ಆತನು ಶಾಸಕರು ಬೊಕ್ಕ ಊರ್ದ ಕಾರ್ಪೊರೇಟರ್ ಅಧಿಕಾರಿನ ಸಹಾಯ ಸಹಕಾರಡು ಒಂದು ಸಾಧ್ಯ ಆತನು ಇತ್ತೆ ಆ ಬಗೆಟ್ ಒಂಜಿ ವರದಿ ಒಂದು ಕುಡ್ಲನಗರಡು ಪಿದೆಯುಪ್ಪನ ಒಂಜಿ ಗ್ರಾಮ ದುಂಬು ಕುಗ್ರಾಮ ಆದಿತ್ತುಂಡು ಮೂಲ ಸೌಕರ್ಯದಂತಿನ ಗ್ರಾಮ ಇತ್ತೆ ಮಾತಾ ವ್ಯವಸ್ಥೆ ಹೊಂದುದುಂಡು ಕುಲಶೇಖರಡು ಉಲೈ ಉಪ್ಪನ ಸರಿಪಲ್ಲ ಕಣ್ಣಗುಡ್ಡೆ ನೂಜಿ ಪ್ರದೇಶ ಒಂದು ಮಾರ್ಗ ಭಾರಿ ಸಪುರ ಆದಿತ್ತದು ಜಾಗೆ ತಗ್ ಪ್ರದೇಶ ಆದಿತ್ತುಂಡು ಸುತ್ತಮುತ್ತು ಗುಡ್ಡೆ ಮುಲ್ಪದ ಜನಕ್ಲೆಗ್ ಅಗತ್ಯದ ಸೌಕರ್ಯಕ್ಕೂ ಪೋಯರ ಬರಿಯರೆ ಭಾರಿ ಕಷ್ಟ ಆದಿತ್ತುಂಡು ಒಂದೆಂತಿರಿನ ಶಾಸಕರು ವಿದ್ಯಾಭ್ಯಾಸ ಕಾಮತ್ ಮುಲ್ಪ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಂಡಿರು ಅವಿಟ್ಟು ಗೆಲ್ಮೆ ಪಡೆ ಒಂದು ದುಂಬರಿಯೊಂದುಲ್ಲೇರು ಈ ಬಗೆಟ್ ವಿದ್ಯಾಭ್ಯಾಸ ಕಾಮತ್ ನಮ್ಮ ಕುಡ್ಲ ಚಾನಲ್ದ ಒಟ್ಟಿಗೆ ಪಾತಿರದು ಅಭಿವೃದ್ಧಿ ಕಾರ್ಯಕ್ಕೂ ಕೈ ಜೋಡಿಸವನ ಗ್ರಾಮದಕ್ಲಿನ ಅಧಿಕಾರಿನ ಜನಪ್ರತಿನಿಧಿನ ಸಹಾಯ ಸಹಕಾರನು ನೆಂಪು ಮಂತೊಂಡಿರು ಸರಿಸುಮಾರು 10 ರಿಂದ 12-15 ಕೋಟಿ ರೂಪಾಯಿ ತನಕ ಅದಕ್ಕೆ ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಅದಲ್ಲದೆ ಕೇಂದ್ರ ಸರ್ಕಾರದ ಅನುದಾನ ರಾಜ್ಯ ಸರ್ಕಾರ ಮುಖಾಂತರ ಬರುವಂಥ ಒಂದು 5 ಕೋಟಿ ರೂಪಾಯಿ ರಸ್ತೆ, PWDಯಿಂದ 5 ಕೋಟಿ ರೂಪಾಯಿ ರಸ್ತೆ, ಅದಲ್ಲದೆ ಇನ್ನಿತರ ಕೆಲವಾರು ಕಾಮಗಾರಿಗಳಿಗೆ ಕುಡಿಯುವ ನೀರಿಗೆ ಹೊಸದಾದ 24/7 ಪೈಪ್ಲೈನನ್ನು ಜೋಡಣೆ, ಇನ್ನಿತರ ವ್ಯವಸ್ಥೆಗಳನ್ನು ಚರಂಡಿ ಮತ್ತು ಇನ್ನಿತರ ವ್ಯವಸ್ಥೆಗಳು, ಲೈಟ್ ಕಂಬದ ಶಿಫ್ಟಿಂಗ್ ಕಾಮಗಾರಿಗಳು ಇದೆಲ್ಲವೂ ಯಶಸ್ವಿಯಾಗಿ ಆಗ್ತಾ ಇವತ್ತು ಆ ರಸ್ತೆಯಲ್ಲಿ ಹೋಗುವಂಥ ಪ್ರತಿಯೊಂದು ವ್ಯಕ್ತಿಗಳು ಅದನ್ನು ಭಾಳ ವಿಶೇಷವಾಗಿ ಮೆಚ್ಚಿಕೊಳ್ತಾ ಈ ಕಾರ್ಯ ಭಾಳ ಮನಸ್ಸಿಗೆ ನೆಮ್ಮದಿ ತಂದಿದೆ ಅಂತೇಳುವಂಥದ್ದನ್ನು ಇವತ್ತು ಎಲ್ಲರೂ ಉಲ್ಲೇಖ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕೆಲಸವನ್ನು ಮಾಡಿದಾಗ ಜನರು ಸಹಕಾರ ಕೊಟ್ಟಲ್ಲಿ ಅಗಲೀಕರಣಕ್ಕೆ, ನನಗೆ ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಅಗಲೀಕರಣಕ್ಕೆ ಬಿಡುವಂಥದ್ದು ಒಂದು ಭಾಗ, ಆದರೆ ಭಾಳ ಕಡು ಬಡವರು
ಹಕ್ಕುಪತ್ರದಲ್ಲಿ ಮನೆ ಪಡ್ಕೊಂಡವರು ಅವರು ಕೂಡ ತಮ್ಮ ಅರ್ಧ ಸೆಂಟ್ಸ್ 1 ಸೆಂಟ್ಸ್ 3 ಸೆಂಟ್ಸ್ ಜಾಗವನ್ನು 1 ಸೆಂಟ್ಸ್ ಕೆಲವರು 2-3 ಸೆಂಟ್ಸ್, ಕೆಲವರು ಇನ್ನೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಹತ್ರ ಎಕರೆಗಟ್ಟಲೆ ಜಾಗ ಇದ್ದದರಲ್ಲಿ 20 ಸೆಂಟ್ಸ್ 30 ಸೆಂಟ್ಸ್ ಈ ರೀತಿ ದೊಡ್ಡ ದೊಡ್ಡ ಎಕರೆಗಟ್ಟಲೆ ಜಾಗ ಇರುವಂಥದ್ದನ್ನು ಬಿಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರೆಲ್ಲರ ತ್ಯಾಗ ಇವತ್ತು ಭಾಳ ಯಶಸ್ವಿಯಾದ ರಸ್ತೆಯಲ್ಲಿ ಆಯೋಜನೆ ಆಗಿದೆ. ಊರ್ದ ಕಾರ್ಪೊರೇಟರ್ ರೂಪಶ್ರೀ ಪಾತಿರ್ದು ಮುಲ್ಪದ ಮಾರ್ಗದ ಕಾಮಗಾರಿ ಮುಗಿದಿಂಡು ಈ ದುಂಬು ಗಾಡಿಲೇನು ಕೊನೊಪ್ಪುನಕ್ಲಿಗೆ ಭಾರಿ ಕಷ್ಟ ಇತ್ತಂಡು. ರಿಕ್ಷಾ ಡ್ರೈವರ್ಲು ಸರಿಪರ್ಲಾಗ ಪೋಯರ್ನಿಕೆ ಏನೊಂದಿಜ್ಜಂಡು. ಜೋಕ್ಲು ಪೊಂಜನಕ್ಲು ಸಾರ್ವಜನಿಕರಿಗೆ ಭಾರಿ ಸಮಸ್ಯೆ ಇತ್ತಂಡು. ಇತ್ತೆ ಮಾತಾ ಸಮಸ್ಯೆ ಹಿಡಿದು ಬುಡುಗಡೆ ಆತಿರಂದು ಕಂಡಿರು. ಇಂದಿನ ಸರ್ಕಾರ ಇರಬೇಕಾದ್ರೆ ಅದು ಕೆಲಸ ಮಾಡೋಕ್ಕಾಗದೆ ಬಿಟ್ಟು ಹೋದಂಥ ಒಂದು ಅಮೌಂಟ್ ಕೇಂದ್ರ ಸರ್ಕಾರದ CRF ಫಂಡ್ ಆಗಿದೆ. ಅದು ಕೆಲವೊಬ್ಬರು ಜಾಗ ಕೊಡೋದಕ್ಕೆ ಅವರು ಅವರ ಮನೆ ಬಾಗಿಲಿಗೆ ಟೇಪ್ ಇಟ್ಟಾಗ ಅವರು ಬಿಡಲಿಲ್ಲ ಜನಗಳು. ಆಗ ನಾವೀಗ ರಿಕ್ವೆಸ್ಟ್ ಮಾಡಿ ನಮ್ಮ ಶಾಸಕರು ಹಾಗೆ ನಾವು ಜನಗಳ ಹತ್ರ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಖಂಡಿತ ನಾವು ಎಲೆಕ್ಷನ್ನ ಟೈಮಲ್ಲಿ ಏನು ಜನಗಳಿಗೆ ಭರವಸೆ ಕೊಟ್ಟಿರ್ತೇವೆ ಅದನ್ನು ನಾವು ಖಂಡಿತ ಪೂರೈಸಿದ್ದೇವೆ. ನಾವು ಈ ರಸ್ತೆಯನ್ನು ಮಾಡಿಸ್ತೇವೆ ಅಂತ ಹೇಳಿ ನಾವು ಜನಗಳಿಗೆ ಭರವಸೆ ಕೊಟ್ಟಿದ್ದನ್ನು ನಾವು ಈ ವರ್ಷ ಕಂಪ್ಲೀಟ್ ಆಗಿದೆ. ಇನ್ನಷ್ಟೊಂದು ಕಾಮಗಾರಿ ಆಗಲಿಕ್ಕಿದೆ. ಅದಕ್ಕೆ ನಮಗೆ ಜನಗಳ ಸಹಕಾರ ಖಂಡಿತ ಬೇಕು. ಈಗ ಎಲ್ಲಿಂದ ಬರುವವರು ಹೊರಗಿಂದ ಬರುವವರು ಕೂಡ ಅದಕ್ಕೆ ಒಳ್ಳೆಯ ಒಂದು ಪ್ರಶಂಸೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಎಲ್ಲರಿಗೂ ನಮ್ಮ ನೆಚ್ಚಿನ ಶಾಸಕರ ಪ್ರಯತ್ನ ತುಂಬ ಇದೆ. ಇದರಲ್ಲಿ ಒಂದು ಈ ಅಮೌಂಟ್ 5 ಕೋಟಿ ಏನಿದೆ ಅದು ಒಂದು ಸಲ ವಾಪಸ್ ಹೋಗಿತ್ತು ಖಂಡಿತ ವರ್ಕ್ ಅಂದರೆ ಅದರ ಟೈಮ್ ಮುಗಿದು ಅದು ವಾಪಸ್ ಹೋಗೋ ತಕ್ಷಣ ನಮ್ಮ ಶಾಸಕರು ಮಾತಾಡಿ ಕೇಂದ್ರ ಸರ್ಕಾರದ ಫಂಡ್ ಹೋಗಬಾರ್ದು, ನಮ್ಮ ಏರಿಯಾದಲ್ಲಿ ಕೆಲಸ ಆಗಬೇಕನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಮತ್ತೆ ಅದಕ್ಕೆ ಲೆಟರ್ ಹಾಕಿ ಮತ್ತೆ ಆ ಹಣವನ್ನು ನಮಗೆ ಬಜೆಟನ್ನು ಅಲ್ಲಿಗೆ ತಂದು ಬಿಡುಗಡೆ ಮಾಡಿ ಪುನಃ ಪ್ರೀಮಿಯಂ ಫರ್ ಸ್ಯಾಂಕ್ಷನ್ ಮಾಡಿಸಿ ಈ ವರ್ಕ್ ಕಾಮಗಾರಿ ಖಂಡಿತ ಮುಗಿದಿದೆ. ಸರಿಪಲ್ಲ ಕಣ್ಣಗುಡ್ಡೆ ನೂಜಿ ಪ್ರದೇಶ ಇತ್ತೆ ಮಾತ ನಮ್ಮನೆಡ್ಲ ಬುಳಿಚಿಲ ಆತಂಡು ಮಾದರಿ ಗ್ರಾಮ ಅದು ಜನಕ್ಲಿನ ಮನಸ್ಸುಗಿತ್ತೆ ಒರಿಕ್ಕ ಉಂಡೊಂದು ಆತಂಡು ಜನಪ್ರತಿನಿಧಿಗಳ ಮನುಷ್ಯತ್ವದ ಕಾರ್ಯಗೂ ಮೆಚ್ಚುಗೆ ತಿರಿಪಾದಿರು. ಕುಡ್ಲದ ಪಾಂಡೇಶ್ವರ ಸಂಚಾರಿ ಪೊಲೀಸ್ ಸ್ಟೇಷನ್ದ ಕಾನ್ಸ್ಟೇಬಲ್ ಶರಣಪ್ಪ ಪನ್ಪುನಾರು ಶುಕ್ರವಾರ ನೆಹರು ಮೈದಾನ ಮಾರ್ಗದ ರಾವ್ ಸರ್ಕಲ್ ದಲ್ಪ ಮಾರ್ಗದ ಗುಂಡಿಲಿನ ಮುಚ್ಚಿನ ಬೇಲೆ ಮಲ್ತದು ಭಾರಿ ಸುದ್ದಿ ಆತಂಡು. ಪೊಲೀಸರಿಗೆಲ್ಲ ಮನುಷ್ಯತ್ವ ಉಂಡು ಈ ಸಂಗತಿ ಹಿಡಿದಾರು ಸಾಬೀತು ಮಾಡ್ತದೆ. ಟ್ರಾಫಿಕ್ ಪೊಲೀಸರು ದುಡ್ಡು ವಸೂಲುಗೊಂದಿ ಉಂತುವೆರು ಅಕ್ಲೆಗೆ ಚೂರ್ಲ ದಯ ಕಾರಣೆ ಇಜ್ಜಿಂದ ದೂರ ನಾವು ದಿನನಿತ್ಯಕ್ಕೆ ಬರೋದುಂಡು. ಅಂಡ ಯೂನಿಫಾರ್ಮ್ ಪಾಡದನ ಪೊಲೀಸರಿಗೆಲ್ಲ ಮನುಷ್ಯತ್ವ ಉಂಡು ಸಾರ್ವಜನಿಕರನ್ನ ಮಿತ್ತು ಕಾಳಜಿ ಉಂಡು ಒಂದು ಪನ್ಪನಿಗೆ ಒಂಜಿ ಉದಾಹರಣೆ ಮುಲ್ಪೊಂಡು. ಪೊಲೀಸ್ ಕಾನ್ಸ್ಟೇಬಲ್ ವರಿ ಗಾಡಿ ಬುಡುಪುನಕ್ಲಿನ ಕಷ್ಟ ತೂದು ಆರೇ ಮಾರ್ಗದ ಗುಂಡಿಲಿನ ಮುಚ್ಚಿದು ಜನಕ್ಲಿನ ಮನಸ್ಸನ್ನು ಗೆಂದಿದೇರು. ಕುಡ್ಲ ಪಾಂಡೇಶ್ವರ ಸಂಚಾರಿ ಪೊಲೀಸ್ ಸ್ಟೇಷನ್ದ ಕಾನ್ಸ್ಟೇಬಲ್ ಶರಣಪ್ಪ ಪನ್ಪನಾರ್ ಮಾರ್ಗದ ಗುಂಡಿಲಿನ ಮುಚ್ಚಿದು ಮಾತೆರ್ನಲ ಗುಮನ ಒಯ್ತನ ಪೊಲೀಸ್ ಆದುಲ್ಲೇರು. ಕುಡ್ಲ ನೆಹರು ಮೈದಾನ ಮಾರ್ಗದ ರಾವ್ ಸರ್ಕಲ್ ಕೈತಲ್ದ ಮಾರ್ಗುಡು ಸ್ಮಾರ್ಟ್ ಸಿಟಿ ಕಾಮಗಾರಿ ಹಿಡಿದು ಮಲ್ಲ ಗುಂಡಿ ಉಂಡಾದಿತ್ತನು. ಶುಕ್ರವಾರ ಕಾಂಡೆ ಮುಲ್ಪ ಕರ್ತವ್ಯಡಿತ್ತಿನ ಶರಣಪ್ಪ ಕೈತಲ್ಡಿ ಇತ್ತಿನ ಇಂಟರ್ಲಾಕ್ ಕಾಂಕ್ರೀಟ್ ತುಂಡುಲಿನ ಜೋಡ್ಸಾದು ಮಾರ್ಗ ರಿಪೇರಿ ಕೆಲಸ ಪತ್ತದೇರು. ಒಂದೆಂತೂ ಇನ್ನ ರಿಕ್ಷಾ ಡ್ರೈವರ್ಲ ಕೈ ಜೋಡ್ಸಾಯರು. ಸಾರ್ವಜನಿಕರೆಡು ಒರಿ ಈ ಬೇಲೆ ಮಲ್ಪನ ಪೊರ್ತದ ಫೋಟೋ ದಿತ್ತದು ವಾಟ್ಸ್ಆಪ್ ಲೆಗೆ ಪಾಡ್ದಿರು. ಒಂದು ಸಾಮಾಜಿಕ ಜಾಲತಾಣಗಳು ಭಾರಿ ಸುದ್ದಿಯಾದ ಶರಣಪ್ಪರ್ನ ಸ್ವಂತ ಇಚ್ಛದ ಬೇಲೆಗೆ ಭಾರಿ ಮೆಚ್ಚುಗೆ ಮೂಡ್ದು ಬೈದಿಂಡು. ಭಾರತದ 15ನೇ ರಾಷ್ಟ್ರಪತಿಯಾದ ಎನ್ಡಿಎದ ದ್ರೌಪದಿ ಮುರ್ಮು ಗೆಂದನ ಲೆಕ್ಕಡು ಬಿಜೆಪಿ ಕಾರ್ಯಕರ್ತರು ಕುಡ್ಲದ ಜಿಲ್ಲಾ ಬಿಜೆಪಿ ಆಫೀಸ್ ಎದುರು ಶುಕ್ರವಾರ ವಿಜಯೋತ್ಸವ ಆಚರಣೆ ಮಲ್ತೀರು. ಭಾರತದ 15ನೇ ರಾಷ್ಟ್ರಪತಿಯಾದ ಎನ್ಡಿಎದ ದ್ರೌಪದಿ ಮುರ್ಮು ಗೆಂದನ ಲೆಕ್ಕಡು ಬಿಜೆಪಿ ಕಾರ್ಯಕರ್ತರು ಕುಡ್ಲದ ಜಿಲ್ಲಾ ಬಿಜೆಪಿ ಆಫೀಸ್ ಎದುರು ಶುಕ್ರವಾರ ವಿಜಯೋತ್ಸವ ಆಚರಣೆ ಮಲ್ತೀರು. ಶಾಸಕರು ವೇದವ್ಯಾಸ ಕಾಮತ್ ಪಾತಿರ್ದು ಪ್ರಧಾನಿ ನರೇಂದ್ರ ಮೋದಿ ಬೊಕ್ಕ ಬಿಜೆಪಿ ರಾಷ್ಟ್ರೀಯ ಗುರುಕಾರ್ಯರು ಜೆಪಿ ನಡ್ಡಾ ಮುಕ್ಲಿನ ವಿಶೇಷ ಚಿಂತನೆಡು ಪೊಂಜಲೆಗೆ ಎಡ್ಡೆ ಸ್ಥಾನ ಕೊರೊಂದುಂಡು ಬುಡಕಟ್ಟು ಆದಿವಾಸಿ ಜನಾಂಗದ ಪೊಂಜೆನ ಅಜತದು ಓಟುಗುಂತಾದ ಗೆಂದಾದಿರು. ಅವೇಟು 150 ಹೆಚ್ಚು ಎದುರು ಪಕ್ಷದಕ್ಕೆಲ್ಲ ಸತ ಓಟು ಪಾಡ್ದು ನರೇಂದ್ರ ಮೋದಿ ನಿರ್ಧಾರ ಸರಿ ಎಂದು ಒತ್ತೊಂದಿರೆಂದು ಪಂಡಿರು. ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸುದರ್ಶನ್ ಮೂಡುಬಿದ್ರೆ ಪಾತಿರ್ದು ಸಾಮಾನ್ಯ ಜನಕ್ಕಳು ಸತ ಪ್ರಜಾಪ್ರಭುತ್ವದ ದೇವಲ್ಯಗೂ ಪೊಗ್ಗುಲಿಂದ ನರೇಂದ್ರ ಮೋದಿ ಲೋಕಕ್ಕೂ ತೋಜಾದು ಕೊರತೆರೆಂದು ಪಂಡಿರು. ಕುಡ್ಲನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರರಾದ ಸೇವೆ ಅಕೇರಿಯಾತನ ರವಿಶಂಕರ್ ಮೇಜ, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮಡು ಗುರ್ಕಾರರಾದ ಸೇವೆ ಅಕೇರಿಯಾಯನ ನಿತಿನ್ ಕುಮಾರ್, ವಿಜಯಕುಮಾರ್ ಶೆಟ್ಟಿ, ಸುಧೀರ್ ಶೆಟ್ಟಿ ಕಣ್ಣೂರು, ರೂಪಡಿ ಬಂಗೇರ, ಸುರೇಂದ್ರ ಜಪ್ಪು ಮುಗೇರು, ಮೀರ ಕರ್ಕೆರ ಇಂಚ ದುಂಬುದ ಬೊಕ್ಕ ಇತ್ಯದ ಪಾಲಿಕೆ ಸದಸ್ಯರು ವಿಜಯೋತ್ಸವ ಪಾಲ್ದೆ ತುಂಡಿರು. ನರೇಂದ್ರ ಮೋದಿ ಅವರು ಮತ್ತು ಜೆಪಿ ನಡ್ಡಾಜಿಯವರ ವಿಶೇಷವಾದ ಚಿಂತನೆ ಒಂದು ಮಹಿಳೆಯರಿಗೆ ಬಹಳ ಒಂದು ಉತ್ತಮವಾದ ಸ್ಥಾನವನ್ನು ಕೊಡಬೇಕು. ಆ ಸ್ಥಾನದ ಮುಖಾಂತರ ಈ ದೇಶದ ಚುಕ್ಕಾಣಿಯನ್ನು ಬಹಳ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಪ್ರಜಾಪ್ರಭುತ್ವಕ್ಕೆ ಒಂದು ವಿಶೇಷವಾದ ಸ್ಥಾನಮಾನವನ್ನು ಕಲ್ಪಿಸಬೇಕು ಅಂತಿರುವಂಥ ಚಿಂತನೆ ಇವತ್ತು ಬಹಳ ಯಶಸ್ವಿಯಾಗಿ ಅನುಷ್ಠಾನಗೊಳ್ತಾ ಇದೆ. ಅದರೊಂದಿಗೆ ಒಂದು ಬುಡಕಟ್ಟು ಜನಾಂಗದ ಒಂದು ಆದಿವಾಸಿಯ ಕುಟುಂಬಸ್ಥರಿಂದ ಬಂದಂತ ಈ ಮಹಿಳೆ
ಇವತ್ತು ಅಗ್ರಮಾನ್ಯ ಸ್ಥಾನವನ್ನು ವಹಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಇರಬಹುದು, ಇನ್ನಿತರ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಿ ನಿಂತ ಪಾರ್ಟಿಗಳಿಗೆ ಬಹಳಷ್ಟು ಮುಜುಗರವಾಗಿ ಇಡೀ ದೇಶದಲ್ಲಿ ಸರಿಸುಮಾರು 150ಕ್ಕೂ ಹೆಚ್ಚಿನ ಜನ ಕಾಂಗ್ರೆಸ್ ಮತ್ತು ಇನ್ನಿತರ ಯುಪಿಎ ವ್ಯವಸ್ಥಿತವಾಗಿರುವಂತಹ ಮಿತ್ರ ಪಕ್ಷಗಳ ಜನಪ್ರತಿನಿಧಿಗಳು ದ್ರೌಪದಿ ಮುರ್ಮು ಅವರಿಗೆ ವೋಟನ್ನು ಹಾಕುವ ಮುಖಾಂತರ ಅವರು ಕೂಡ ನರೇಂದ್ರ ಮೋದಿ ಅವರು ತೆಗೆದುಕೊಂಡಂತಹ ನಿರ್ಧಾರವನ್ನು ಸಮರ್ಥನೆ ಮಾಡ್ತಾ ಇದ್ದದ್ದನ್ನ ಒಪ್ಪಿಕೊಳ್ಳುವಂತದ್ದನ್ನ ನಾವಿವತ್ತು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇತ್ತೆ ಕೊಡೋರು ಮುಖ್ಯಾಂಶಗಳು. ದೇಶವು ಕಡೀರ್ತ ಸರ್ತಿ ಆದಿವಾಸಿ ಬುಡಕಟ್ಟು ಸಮುದಾಯದ ಪೊಂಜುವು ರಾಷ್ಟ್ರಪತಿ. ಜುಲೈ 25ಕ್ಕೆ ದ್ರೌಪದಿ ಮುರ್ಮು ಅಧಿಕಾರ. ಕುಡ್ಲಡ್ ವಿಜಯೋತ್ಸವ. ಬೆಳ್ಳಾರೆಡೆ ದುಷ್ಕರ್ಮಿಲೆಡೆದು ಜೀವ ಕಳವನ್ನ ಜವನಿ. ಮಸೂದ್ನ ಕುಟುಂಬಕ್ಕೂ ಸರ್ಕಾರ ಪರಿಹಾರ ಕೊರಿಯರ ಒತ್ತಾಯ. ಆರೋಪಿನ ಮಿತ್ ಕಠಿಣ ಕ್ರಮ ದೆತನೋಡು. ಆಸ್ಪತ್ರೆದ ಎದುರು ಸಮುದಾಯದ ಪ್ರತಿಭಟನೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು 11 ಸೋನಿಯಾ ಗಾಂಧಿ ರಾಹುಲ್ ಗಾಂಧಿರని ಇಡಿ ವಿಚಾರಣೆ ಮಲ್ಪನವು ಕೇಂದ್ರ ಸರ್ಕಾರದ ಪಗೆತ ರಾಜಕಾರಣ. ಕುಡ್ಲಬೊಕ್ಕ ಬ್ರಹ್ಮಾವರಡು ಕಾಂಗ್ರೆಸ್ ಪ್ರತಿಭಟನೆ. ನೂದೆಡ್ದ ಮಿಕ್ಕದು ತುಳು ಕನ್ನಡ ನಾಟಕ ಬರೆದು ನಿರ್ದೇಶನ ಮಲ್ತನ ತುಳುನಾಡ ಪೆರ್ಮೆ. 81 ವರ್ಷ ಪ್ರಾಯುಡು ಅಗತ್ನ ರತ್ನಾಕರ ರಾವ್ ಕಾವೂರು ನನ್ನ ಒಂಜಿನೆಂಪು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಲಾತು ಸುದ್ದಿ ಬೊಕ್ಕ ಮನರಂಜನೆಗಾದ ತೂವೊಂದಿಪ್ಲೆ ನಮ್ಮ ಕುಡ್ಲ 24/7 ಸೋಲ್ಮೇಲ್.